ಕನಿಲಾ ಶ್ರೀ ಭಗವತಿ ಕ್ಷೇತ್ರ ಹೊಸಂಗಡಿ ಪುನರ್ ನಿರ್ಮಾಣಗೊಳ್ಳಲಿರುವ ಸಮಗ್ರ ಕ್ಷೇತ್ರ ನಿರ್ಮಾಣ ಕಾರ್ಯಗಳ ನಿಧಿ ಸಂಗ್ರಹಕ್ಕಾಗಿ ನಿಧಿ ಸಮರ್ಪಣಾ ಕಾರ್ಯಕ್ರಮ ಹಾಗೂ ವಿಜ್ಞಾಪನಾ ಪತ್ರ ಬಿಡುಗಡೆಯು ನಿನ್ನೆ ಕ್ಷೇತ್ರದ ಸಭಾಂಗಣದಲ್ಲಿ ಜರುಗಿತು. ಶ್ರೀ ಕ್ಷೇತ್ರ ತಂತ್ರಿವರಿಯರಾದ ಬ್ರಹ್ಮಶ್ರೀ ಬಡಾಚಿಬೂಡು ಗೋಪಾಲಕೃಷ್ಣ ತಂತ್ರಿಯವರ ನೇತೃತ್ವದಲ್ಲಿ ಪ್ರಾರಂಭವಾಗುವ ವೈದಿಕ ಕಾರ್ಯಕ್ರಮಗಳೊಂದಿಗೆ ಬೃಹತ್ ನಿಧಿ ಸಂಗ್ರಹ ಕಾರ್ಯಕ್ರಮವು ಜರುಗಿತು. ಬದುಕಡು ಸಂಪತ್ತು ಬೋಡು ಅಪಗಾಯಕ ಅಧಿಪತಿ ಏರು ಅಂದ್ಕೇಂಡ ಭಗವತಿ ಅಲ್ಲಿನ ಲಲಿತ ಶಾಸ್ತ್ರ ಮಾಡಿ ಕೊಂಡಾಡಬೇರು ಬೇತೆ ಬೇತೆ ಪುದರಡು ಕೊಂಡಾಡಬೇರು ಏರು ಅಪ್ಪೆನ ದಾದ ಕಾರಣಗಳು ದಾದ ಆಯ್ಕೆ ಬೇತೆ ಬೇತೆ ಈ ಚಿಂತನೆಗಳು ತಪ್ಪಿರ ಹೊಡೆದುಂಡು. ಈಗ ಜೀರ್ಣೋದ್ಧಾರ ಆಗುವಂಥ ಸಂದರ್ಭದಲ್ಲಿ ಶಿಲಾಮಯವಾಗಿರ್ತಕ್ಕಂಥ ಒಂದು ದೇವಸ್ಥಾನ ನಿರ್ಮಾಣ ಮಾಡುವಂಥ ಯೋಗ ಭಾಗ್ಯ ಯಾರ ಕಾಲಕ್ಕೆ ಬಂದಿದೆ ಅಂದರೆ ನಮ್ಮ ಕಾಲಕ್ಕೆ ಬಂದಿದೆ ಎಂತಕ್ಕಂಥದ್ದು ನಮ್ಮ ಭಾಗ್ಯ. ಇನ್ನು ಶಿಲಾಮಯ ವಿಶಿಷ್ಟವಾಯಿನಂಚಿನ ಆ ಪಟ್ಟಕ್ಕೆ ಸಂಬಂಧಪಟ್ಟದು ರಾಜಮುದ್ರೆಯನ್ನು ಪಾಡೊಂದು ಆ ಭಗವತಿನ ಆರಾಧನೆ ಮಂತೊಂದು ಸಮಾಜಕ್ಕೆ ಶಕ್ತಿ ಕೊರನಂಚಿನ ಒಂದು ಉತ್ಕೃಷ್ಟವಾಯಿನಂಚಿನ ಸಮಾಜ ಇತ್ತು ನಾವು ತಿಯಾ ಸಮಾಜ. ಭಗವತಿ ಮಾತೆಯ ಅನುಗ್ರಹ ನಿಮಗೂ ನಿಮ್ಮ ಕುಟುಂಬಕ್ಕೆ ಆಗುವಂತಹ ಒಳ್ಳೆಯ ಸತ್ಕಾರ್ಯದಲ್ಲಿ ನೀವೆಲ್ಲ ತೊಡಗಿಸಿಕೊಳ್ಳುವ ಮೂಲಕ ನಿಮ್ಮ ಜೀವನೋದ್ಧಾರ, ನಿಮ್ಮ ಕುಟುಂಬದ ಉದ್ಧಾರ, ಹಾಗೆ ಈ ಕ್ಷೇತ್ರದ ಅಭಿವೃದ್ಧಿಯ ಮೂಲಕ ಕಾಲಕಾಲಕ್ಕೆ ಧಾರ್ಮಿಕ ಚಿಂತನೆಗಳು, ಸಂಸ್ಕಾರಗಳು ನಿರಂತರವಾಗಿ ಹರಿಯುವಂತಹ ಒಂದು ಮಹಾಕ್ಷೇತ್ರವಾಗಿ ಬೆಳಗುವುದಲ್ಲದೆ ಭರಣ ಸಂಹಿತೆಗೆ ಮಾತೆರ್ಲ ಜೊತೆಯಾದ ಬತ್ತದು ಆ ಸ್ವಾಮಿ ನಿಧಿನ ಪಡೆಯೋಡು ಪಂಡದು ನಾ ಮಾತೆರ್ಲ ಪರವದಲ್ಲ ಭಿನ್ನಾಯ್ತಮ್ಮಂತಂದ್ರಲ್ಲ ಕೊಂಡೆಯವರು ಶ್ರೀ ಇಲ್ಲ ಅಂಚನೆ ಜ್ಞಾನ ಬುದ್ಧಿ